ಪ್ರೋಟೋ ಕಮಾಂಡರ್ ಕುಮಾರಿ ಲಘುವಿ, ಆರ್ಎಸ್ಪಿ ಬಾಲಕರು ಸೈಂಟ್ ತೆರೆಸ ಶಾಲೆ ಪ್ರೋಟೋ ಕಮಾಂಡರ್ ಮಾಸ್ಟರ್ ಮೊಹಮ್ಮದ್ ನಿಹಾರ್, ಮಾಸ್ಟರ್ ವಿಖ್ಯಾತ್ ಪ್ರೋಟೋ ಕಮಾಂಡರ್ ಆಗಿರುವಂತಹ ಸ್ಕೌಟ್ಸ್ ಬಾಲಕರು ವ್ಯಾಸ ಮಹರ್ಷಿ ಶಾಲೆ ತನುಶ್ರೀ ವಂಶ್ ಮತ್ತು ವಿದ್ಯಾರ್ಥಿಗಳು, ಮಂಗಳೂರು ಉತ್ತರ ವಲಯದ 3 ವಿದ್ಯಾರ್ಥಿಗಳು ಮತ್ತು ಭಾರತೀಯರಿಗೆ ಪ್ರಾತಸ್ಮರಣೀಯರಾಗಿರುವ ರಾಷ್ಟ್ರಪಿತರಿಗೆ ಗೌರವವನ್ನು ಸಲ್ಲಿಸಬೇಕು. ಮಾನ್ಯ ಸಚಿವರು, ಪರೇಡ್ ಕಮಾಂಡರ್ ಆಧುನಿಕವಾದ ವಿನೂತನವಾದ ತೆರೆದ ವಾಹನದಲ್ಲಿ ಅತಿಥಿಯವರಿಗೆ ಗೌರವ ರಕ್ಷೆಯನ್ನ ಸಲ್ಲಿಸಲಿ. ಆರ್ಎಸ್ಐ ಇವರಿಂದ ಗೌರವದ ವಂದನೆ. ಜಿಲ್ಲಾ ಸಶಸ್ತ್ರ ಮೀಸಲು ತಂಡ ದಕ್ಷಿಣ ಕನ್ನಡ ಜಿಲ್ಲೆ, ಇದರ ಪ್ರೋಟೋ ಕಮಾಂಡರ್. ಮುಂದಿನ ತಂಡ ಮಂಗಳೂರು ನಗರ ನಾಗರಿಕ ಪೊಲೀಸರದು. ಪೊಲೀಸ್ ಉಪನಿರೀಕ್ಷಕರಾದ ಮನೋಹರ್ ಇವರು ತಂಡದ ನಾಯಕ. ಮೀಸಲು ಪೊಲೀಸ್, ನಗರ ಸಶಸ್ತ್ರ ಮೀಸಲು ಪೊಲೀಸ್ ಮತ್ತು ಜಿಲ್ಲಾ ಸಶಸ್ತ್ರ ಮೀಸಲು ಪಥಸಂಚಲನದ ಮುಂಚೂಣಿಯಲ್ಲಿರುವ ತಂಡ ಕರ್ನಾಟಕ ತಂಡದ ನಾಯಕರಾದ ಪ್ರಕಾಶ್, ಮೀಸಲು ಉಪನಿರೀಕ್ಷಕರು, ತಮ್ಮ ತಂಡದೊಂದಿಗೆ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ. ನಮ್ಮ ಮುಂದೆ ಹಾದು ಬರಲಿ ಶಿಸ್ತಿನ ಸಿಪಾಯಿಗಳಾಗಿ ಈಗ ಧ್ವಜ ವೇದಿಕೆಯಲ್ಲಿರುವವರು ರಕ್ಷಿತ್. ಕಣ್ಮನ ಸೆಳೆಯುವ ಮೊಹಮ್ಮದ್ ನಿಹಾಲ್ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ತಮ್ಮ ತಂಡದೊಂದಿಗೆ ದೃಢ ವ್ಯಾಸ ಮಹರ್ಷಿ ವಿದ್ಯಾಪೀಠ ಮುಲ್ಕಿ ಇಲ್ಲಿನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಈ ದೇಶದ ಭವ್ಯ ಪ್ರಜೆಗಳಾಗಿ ಹುಟ್ಟಿದ ನಾವೆಲ್ಲರೂ ಭಾಗ್ಯವಂತರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಮತ್ತಿತರರು ದೇಶಕ್ಕಾಗಿ ಮಾಡಿದ ತ್ಯಾಗ ಬಲಿದಾನವನ್ನು ನಾವು ಮರೆಯುವಂತಿಲ್ಲ. ಅವರ ಆದರ್ಶಗಳು ನಮಗೆಲ್ಲರಿಗೂ ನಿರಂತರ ಸ್ಫೂರ್ತಿಯಾಗಿವೆ. ಅವರೆಲ್ಲರನ್ನೂ ಸ್ಮರಿಸಿ ನಮಿಸುವುದು ನಮ್ಮ ಆದ್ಯ ಕರ್ತವ್ಯ. ಇದೊಂದು ಸಂಭ್ರಮದ ದಿನವಷ್ಟೇ ಅಲ್ಲದೆ ಆತ್ಮಾವಲೋಕನದ ದಿನವೂ ಹೌದು. ಸ್ವಾತಂತ್ರ್ಯೋತ್ತರದ ಯುಗದಲ್ಲಿ ಈ ದೇಶ ಸಾಗಿ ಬಂದ ಪ್ರಗತಿಯ ಹಾದಿಯ ಬಗ್ಗೆ ನಮಗೆ ಹೆಮ್ಮೆ